ಉಳ್ಳಾಲ ನಗರಸಭೆ, ಕೋಟೆಕರ್ ಪಟ್ಟಣ ಪಂಚಾಯತ್, ಸೋಮೇಶ್ವರ ಪುರಸಭೆ ಇದ್ರೆ ತರಫುಲು ದೇವರಾಜ್ ಅರಸು ಹಿಂದುಳಿದ ವರ್ಗ ಇದ್ರೆ ಇಲಾಖೆಯ ತರಫುಲು ಈ 4 ಇಲಾಖೆಯ ತರಫುಲು ಇಂಡು ಉಚ್ಚಿಲത്തിൽ ഒരു ലേസ് നടലിತ್ತು ಈ ಲೇಸ್ ಎಂದ್ರೆ ಚೊಂದೆಂಗ್ ಪಾವತಿ ಆಲ್ಮಾರ್ಗು ಪಿನ ಆರ್ಗೆಲ್ಲ ಎಂದ್ರೆಲ್ಲ ಸವಲತ್ತು ಸರ್ಕಾರತೆ ಆ ಸವಲತ್ತು ಕೊಡ್ತಾರೆ ಲೇಸ್ ಈ ಲೇಸ್ಲು ಪಾವತಂಗ್ ಅವರಿ ಪೇರಿಯಾಕು ಕಾಸು ಕೊಡ್ತಾರೆ ಅದೇ ಪಲೆ ಪಾವತಂಗ್ ಅವ ಕೆಟ್ಟಗು ಅದೇ ಪಲೆ ಚೆಮ್ಮೆ ಆಲ್ಮಾರ್ಗು ಟೈಲರಿಂಗ್ ಮಿಷನ್ ಕೊಡ್ತಾರೆ ಈ ಲೇಸ್ಲು ಆಗಲೇ ಆರೋಗ್ಯ ಸಚಿವ ಯುಟಿ ಖಾದರ್ ಬಂದಂತು ಅದೇ ಪಲೆ ಚೆಮ್ಮೆ ನೇದಕಮಾಗ ಬಂದರು ಈ ಲೇಸ್ಲು ಎಂದ್ರೆಲ್ಲ ಚೊಂತು ಖಾದರ್ ಚೊಂತು ಒಂದು ಚಲಕ್ ನಿಗಲ್ ಮೂರು ಸ್ಥಳೀಯ ಸಂಸ್ಥೆಯ ವತಿಯಿಂದ ಜನಸಾಮಾನ್ಯರಿಗೆ ಏನು ಸವಲತ್ತನ್ನು ಕೊಡಬೇಕಾ ಅದನ್ನು ಮುಟ್ಟಿಸುವಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಜನಪ್ರತಿನಿಧಿಗಳ ಮೊದಲ ಕೆಲಸ ಏನಂತ ಹೇಳಿದರೆ, ಸರ್ಕಾರದ ವಿವಿಧವಾದ ಸವಲತ್ತು ಏನಿದೆ ಅದನ್ನು ಆದಷ್ಟು ಪ್ರಾಮಾಣಿಕತೆಯಿಂದ ಯಾವುದೇ ಒಂದು ಭೇದ ಭಾವವಿಲ್ಲದೆ ಯಾರಿಗಂತ ಮುಟ್ಟಬೇಕಾ ಅದನ್ನು ಮುಟ್ಟಿಸುವುದು ಅದು ನಮ್ಮ ಮೊದಲ ಕೆಲಸ. ಆ ಕೆಲಸವನ್ನು ಬಹಳ ಕಷ್ಟ ಆಗಿದ್ದರೂ ಕೂಡ ಸಿಲೆಕ್ಟ್ ಮಾಡಲಿಕ್ಕೆ ಶ್ರಮಪಟ್ಟು ಎಲ್ಲರನ್ನು ಕೂಡ ಕ್ರೋಢೀಕರಿಸಿಕೊಂಡು ಯಾವುದೇ ಒಂದು ಗ್ರಾಮ ಕೂಡ ತಪ್ಪದೆ ಅದು ಯಾವುದೇ ಎಲ್ಲ ಜಾತಿ ವರ್ಗದವರು ಕೂಡ ಸೇರಿಸಿಕೊಂಡು ಹಿರಿಯರಿಗೂ ಅನುಭವ ಯಾರು ನಿಜವಾಗಿಯೂ ಅರ್ಹತೆಗೆ ಒಳಪಟ್ಟಿರ್ತಾರೆ ಅಂಥವರಿಗೆ ವಿವಿಧವಾದ ಕಾರ್ಯಕ್ರಮ ಯೋಜನೆ ಕೊಡುವಂಥ ಕೆಲಸ ಇವತ್ತಾಗಿದೆ. ಆದ ಕಾರಣ ನಾವಿವತ್ತು ಎಷ್ಟೇ ನಮ್ಮ ಈ ಒಂದು ಸವಲತ್ತು ಕೊಟ್ಟರು ಕೂಡ ಅದು ಎಲ್ಲ ಕೂಡ ಸಮಸ್ಯೆ ಮೇಲೆ ಬಗೆಹರ್ತದಂತ ಅಲ್ಲ. ನಮ್ಗೆ ಖಂಡಿತವಾಗಿ ಗೊತ್ತಿದೆ, ಅದು ಕೊಟ್ಟದರಲ್ಲಿ ಎಲ್ಲ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿಯುವುದಿಲ್ಲ. ಕೊಟ್ಟದ್ದು ಸ್ವಲ್ಪ ಮಟ್ಟಿಗಾದರೂ ಕೂಡ ನಿಮಗೆ ಮುಂದೆ ಹೋಗಲಿಕ್ಕೆ ದೊಡ್ಡ ಮಟ್ಟದ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇದೊಂದು ಸ್ವಾವಲಂಬನೆಯ ಮತ್ತು ಅತ್ಯಂತ ಸಂತೋಷದ ಸ್ವಾಭಿಮಾನದ ಕಾರ್ಯಕ್ರಮ. ಸ್ವಾವಲಂಬನೆ ಕಾರ್ಯಕ್ರಮ ಯಾಕಂತ ಹೇಳಿದರೆ ಇಲ್ಲಿ ನಾವೇನು ಇವತ್ತು ಮಿಷನ್ ಕೊಡ್ತಾ ಇದ್ದೇವ, ಯಾರು ಈ ಮಿಷನನ್ನು ಇವತ್ತು ಪಡಿತಿದ್ದಾರೆ, ನೀವು ಚೆನ್ನಾಗಿ ಸ್ಟಿಚ್ಚಿಂಗನ್ನು ಕಲಿತುಕೊಂಡು ನೀವು ಸ್ಟಿಚ್ಚಿಂಗನ್ನು ಪ್ರಾರಂಭ ಮಾಡಿ ಮುಂದಿನ 5-6 ತಿಂಗಳಾಗ ಒಂದು ಮಿಷಿನ್ ಅಲ್ಲ ಇನ್ನು 2 ಮಿಷಿನ್ ಹಾಕಿಕೊಂಡು ಬೇರೆ ಇಬ್ಬರನ್ನು ಕೂತ್ಕೊಳಿಸಿಕೊಂಡು ತಮ್ಮದೇ ಆದ ಒಂದು ವ್ಯಾಪಾರ ಅಂತ ಇವತ್ತು ಪ್ರಾರಂಭ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ನಿಮ್ಮ ಮುಖ್ಯ ಇವತ್ತು ಗುರಿ ಇವತ್ತು ಆಗಬೇಕು. ಅದರ ಜೊತೆಯಲ್ಲಿ ನೀವು ಬಹುಶಃ ಆಗಬೇಕು ಸ್ವಲ್ಪ ಕಟ್ಟಿಂಗ್ ಎಲ್ಲ ಕಲಿಬೇಕು. ಆದ ಕಾರಣ ಕಟ್ಟಿಂಗ್ ಎಲ್ಲ ಕಲಿತರೆ ಬಹುಶಃ ಅದು ಬರ್ತದೆ. ಇಲ್ಲದೆ ಇಲ್ಲಿ ಮತ್ತೆ ಇದು ಕೊಟ್ಟಿದ್ದಾರೆ ಅಲ್ಲಿ ಮನೆಯಲ್ಲಿ ಮೂಲೆಯಲ್ಲಿ ಇಟ್ಟರೆ 6 ತಿಂಗಳಾಗೆಲ್ಲ ಕೂಡ ಮಣ್ಣು ಹಿಡಿದು ಮತ್ತೆ ಏನು ಕೂಡ ಪ್ರಯೋಜನ ಆಗದ ರೀತಿ ಆಗ್ತದೆ. ಇದಾದರೆ ಏನಾಗ್ತದೆ ಅಂತ ಹೇಳಿದರೆ ಇದನ್ನು ಬೇರೆ ಯಾರಿಗಾದ್ರು ಕೊಡ್ತಿದ್ದೆ ಅವ್ರು ನೀವು ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಅದು ನಿಮಗೆ ಕೊಟ್ಟ ತಕ್ಷಣ ಅದರ ಮಹತ್ವ ಅಂತ ಅರ್ಥ ಮಾಡಿಕೊಳ್ಬೇಕು. ಯಾರಿಗ ಬೇರೆ ಸಿಕ್ಕುವುದನ್ನು ಇವತ್ತು ನಮಗೆ ಸಿಕ್ಕಿದೆ, ಇದನ್ನು ಉಪಯೋಗ ಮಾಡಿಕೊಳ್ಬೇಕು, ಪ್ರಯೋಜನ ಮಾಡಿಕೊಳ್ಬೇಕು, ಒಂದು ಮಾದರಿಯಾಗಿ ನಮ್ಮದು ತೋರಿಸಿಕೊಳ್ಬೇಕೆಂಬ ಆ ಒಂದು ಉತ್ತೇಜನ ಕೊಡುವ ಕೆಲಸ ಅದು ನಿಮ್ಮೆಲ್ಲ ಯಾರೆಲ್ಲ ಇವತ್ತು ಈ ರೀತಿಯ ಸವಲತ್ತನ್ನು ಪಡಿತಿದ್ದಾರೆ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಯೋಜನೆಗಳು ಕೂಡ ಇವತ್ತಿದೆ, ಅದನ್ನು ನಾನು ಹೇಳಲಿಕ್ಕೆ ಇವತ್ತು ಹೋಗುವುದಿಲ್ಲ. ಒಟ್ಟಾರೆಯಾಗಿ ಕಷ್ಟ ಇಲ್ಲದವ್ರು ಯಾರು ಕೂಡ ಇಲ್ಲ. ಅದೆಷ್ಟೇ ಶ್ರೀಮಂತನು ಕೂಡ ಇದ್ದರೂ ಸಮಸ್ಯೆ ಇದೆ, ಎಷ್ಟೇ ಕಷ್ಟದಲ್ಲಿ ಸಮಸ್ಯೆ ಇದ್ದವರು ಕೂಡ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದ ಅಂತೂ ಟೆನ್ಷನ್ ಇಲ್ಲದವ್ರು ಯಾರಿಗೆ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಟೆನ್ಷನ್ ಇಲ್ಲದ ಒಂದು ಬೇಕಿದ್ದರೆ ಅಲ್ಲಿ ಮೊದಲು ಕೂತ್ಕೊಳ್ಳಿ, ಅಲ್ಲಿ ನಿಮಗೆ ಯಾರು ಕೂಡ ಟೆನ್ಷನ್ ಇಲ್ಲ. ನೀವು ಆಲೋಚನೆ ಮಾಡಿ ಅದು ಎಲ್ಲಿ ಅಂತೇಳಿ ಸ್ವರ್ಗ ಒಂದು ಬಿಟ್ಟು ಬೇರೆಲ್ಲ ಟೆನ್ಷನ್ನೇ ನಿಮಗೆ. ಮತ್ತು ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ಯಾರಿಗೆ ಅರ್ಜೆಂಟ್ ಇಲ್ಲ, ಸ್ವಲ್ಪ ಕಷ್ಟ ಅದು ಇಲ್ಲಿ ಇರ್ತೇವೆ ಏನಾಗುವುದಿಲ್ಲ ಎಂಬ ಭಾವನೆ ಅಂತವೆಲ್ಲ ಇಲ್ಲಿದ್ದೀರಿ. ಆದ ಇದ್ದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಕೂತ್ಕೊಂಡು ಅರ್ಥ ಮಾಡಿಕೊಂಡು ಸಂತೋಷ ಜೀವನ ಕಲಿಯುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಜಾಸ್ತಿ ಒಂದು ಟೆನ್ಷನನ್ನು ತಗೊಳ್ಳದೆ ನಿರ್ಧಾರ ಸಂತೋಷ ತಗೊಂಡು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ನೋಡಿ. ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು MLA, ಯಾವುದೇ ಒಂದು ಮಂತ್ರಿ ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆಯನ್ನು ಒಬ್ಬನ ಬಗೆಹರಿಸ ಸಾಧ್ಯನೇ ಇಲ್ಲ. ಇಲ್ಲಿಗ 300 ಜನ ಇದ್ದರೆ 300 ಮನೆಯಲ್ಲಿ 300 ಸಮಸ್ಯೆಗಳಿದೆ, ಒಂದೊಂದು ಬೇರೆ ಬೇರೆ ಸಮಸ್ಯೆ ಇದೆ. ಇದೆಲ್ಲ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಯೋಜನೆ ರೂಪಿಸ್ಬೋದು, ಜನಪ್ರತಿನಿಧಿಗಳಿಗೆ ಅಧಿಕಾರಿಯಾದ ನಿಮ್ಮ ಪ್ರಾಮಾಣಿಕ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ಬೋದು. ಎಲ್ಲ ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ. ಆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ, 10-15 ವರ್ಷ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ. ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸುವ ದೊಡ್ಡ ಮಟ್ಟದ ಆ ಶಕ್ತಿ ಇವತ್ತು ನಿಮ್ಮ ಮಕ್ಕಳಿಗಿರುವಂಥದ್ದು. ಆದ ಕಾರಣ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟುಕೊಂಡು ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ, ಒಂದಲ್ಲೊಂದು ದೊಡ್ಡ ಸ್ಥಾನಕ್ಕೆ ನಾನು ತೆಕೊಂಡೇ ಹೋಗ್ತೇನೆ ಎಂಬ ದೃಢ ತೀರ್ಮಾನ ಮುಖಾಂತರ ಅವ್ರಿಗೆ ತಾವು ಕಲೀಲಿಕ್ಕೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಹೆತ್ತವೆಲ್ಲ ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನೀವು ಅವರನ್ನು ನೀವು ಶಾಲೆಗೆ ಹಾಕಿ ಮನೆಯಲ್ಲಿ ಕೂತ್ಕೊಂಡು ಅವ್ನು ಪಾಸ್ ಆಗಲಿಕ್ಕೆ ಹೋಗೋದಿಲ್ಲ. ಅವ್ನು ಟೀಚರ್ ಹತ್ರ ನೀವು ಕೇಳಬೇಕು ಏನು ಮಾಡ್ತಾ ಇದ್ದಾನೆ, ಹೇಗೆ ಏನಂತೇಳಿ. ನನ್ನ ಸರ್ಕಾರಿ ಶಾಲೆ ಟೀಚರ್ ಹತ್ರ ಕೇಳ್ತಾ ಇರ್ತೇನೆ, ಶೆತ್ತಾರನ್ನು ಕರೆದಾಗೆಲ್ಲ ಬರ್ತಾರ ಅಂತೇಳಿ. ಆಗ ಟೀಚರ್ ಹೇಳ್ತಾರೆ ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹೆತ್ತವರಲ್ಲಿ ಭಾಳ ಆಸಕ್ತಿಯಿಂದ ಬರ್ತಾರೆ.
ಶೈಕ್ಷಣಿಕವಾಗಿ ಚರ್ಚೆ ಮಾಡಿ ಅವನ ಅಟೆಂಡೆನ್ಸ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ಹೆತ್ತವ್ರು ಬರೋದು ಭಾಳಷ್ಟು ಕಡಿಮೆ ಅಂತೇಳಿ. ಆಗ ನಾನು ತಾಯಂದಿರು ಹೇಳ್ತೇನೆ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಕರೆದಾಗ ಚರ್ಚೆ ಮಾಡಲಿಕ್ಕೆ ಕರೆದಾಗ ನಿಮಗೆ 1 ನಿಮಿಷ ಪುಡಿಸೋದಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಟೀಚರ್ ಕರೆದಾಗ ನಿಮಗೆ ಚರ್ಚೆ ಮಾಡಲಿಕ್ಕೆ 1 ನಿಮಿಷ ಪುಡಿಸೋದಿಲ್ಲ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮದುವೆಗೆ ಕರೆದ್ರೆ ನೀವು 9 ಗಂಟೆಗೆ ರೆಡಿ, ನಿಮಗೆ ಟೈಮ್ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಬಾರ್ದಂತ ಇಲ್ಲ, ಎಲ್ಲಿ ಹೋಗ್ಬೇಕಂತ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿಡಿದ್ದಲ್ಲಿ ಇನ್ನು ಪಕ್ಕದ ಮನೆಯವರು ಸಮಯ ಮೀಸಲಿಡ್ತಾರ? ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿಡಿದಲ್ಲಿ ನನ್ನ ಮಗ ದೊಡ್ಡ ಜನ ಆಗಬೇಕು, ನನ್ನ ಕಷ್ಟವನ್ನು ದೂರ ಆಗಬೇಕು, ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು, ಕನಸನ್ನು ಹೇಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ? ಆದ ಕಾರಣ ಸಮಯವನ್ನು ಪುರುಷತ್ವವನ್ನು ಮಾಡುವಂಥ ಕೆಲಸ ಮೊದಲ ಕೆಲಸ ಇವತ್ತು ಆಗಬೇಕು. ಮತ್ತು ತನ್ನಿಂತಾನೇ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ನಾವು ಇವತ್ತು ದಿನ ಬೆಳಿಗ್ಗೆ ನಾನು ಡೈಲಿ ಕೂಡ ಅದು ಬೆಂಗಳೂರು ಹೋಗಲಿ ಬೇರೆ ಬೇರೆ ಕಡೆಗೆ ಇವತ್ತು ಅಮೇರಿಕಾದಲ್ಲಿ ಇದ್ದಾಗಲೂ ಕೂಡ ಭಾಳಷ್ಟು ಮಂಗಳೂರಿನವ್ರು ಬಂದರು, ಬೆಂಗಳೂರಿನವ್ರು ಬಂದರು, ಹುಡುಗರು ಬಂದು ಹುಡುಗಿಯರು ಕಲಿಯೋರು ಬಂದರು. ಅಲ್ಲಿ ಕಷ್ಟದಲ್ಲಿ ಕಲಿತು ಇವತ್ತು ಮೇಲೆ ಬಂದು ಅಲ್ಲಿ ಕೆಲಸದಲ್ಲಿ ಇವತ್ತು ಅಲ್ಲಿ ಇದ್ದಾರೆ. ಕೆಲವರು ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲೇ ಕೆಲಸ ಮಾಡ್ತಾರೆ, ಸಂಜೆ ಅಲ್ಲಿ ಡ್ಯೂಟಿ ಮಾಡ್ತಾರೆ. ಅವರ ಫೀಸ್ ಜೊತೆಯಲ್ಲಿ ಮನೆ ಕೂಡ ದುಡ್ಡು ಕಳಿಸ್ತಾರೆ. ಅಂಥ ರೀತಿಯ ಹುಷಾರಿನ ಮಕ್ಕಳು ಕೂಡ ಇದು ಭಾಳಷ್ಟು ಇವತ್ತು ನಾವು ನಮ್ಮ ಕಣ್ಣ ಮುಂದೆ ನಾವು ಕಾಣ್ತೇವೆ. ಅದರ ಮಕ್ಕಳಿಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಅವಕಾಶ ನಿಮ್ಮೆಲ್ಲರಿಂದ ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎರಡನೇದು, ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಹೇಳಿದ್ದೇನೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನನಗೆ ರೋಗ ಬಂದರೆ ಮದ್ದು ಕೊಡಲಿಕ್ಕೆ ಇರುವಂಥದ್ದು, ರೋಗ ಬರದೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ಮಳೆಗಾಲದಲ್ಲಿ ದಯವಿಟ್ಟು ನೀರನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ನೀರು ಕುಡಿಯಿರಿ. ಮತ್ತೆ ಬೇಕಾ ತಣ್ಣೀರು ಬಿಸಿಲಲ್ಲಿ ಕುಡಿಬಹುದು. ಈಗ ಸ್ವಲ್ಪ ಗಡಿಬಿಡಿ ಬೇಡ, ತುಂಬ ಬಿಸಿ. ಯಾಕೆಂದರೆ ಮಳೆ ನೀರು ಯಾವ ನೀರು ಏನು ಪೈಪಲ್ಲಿ ಬರ್ತದೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ ಮಕ್ಕಳಿಗೆ ಬಿಸಿ ನೀರನ್ನೇ ಇವತ್ತು ಕೊಡುವಂಥ ವ್ಯವಸ್ಥೆ ಮಾಡಿ. ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಏನಾದರೂ ರೋಗ ಬರುವಂಥ ಸಾಂಕ್ರಾಮಿಕ ಅದು ಖಂಡಿತ ಅಲ್ಲಿ ಹೋಗುವಂಥ ಅವಕಾಶ ಕೂಡ ಆಗ್ತದೆ. ಇದನ್ನೆಲ್ಲ ಆದ ಕಾರಣ ನಿಮ್ಮ ಕೈಯಲ್ಲಿ ಇರುವಂಥದ್ದು ಆರೋಗ್ಯಕ್ಕೆ ಪೂರಕವಾದ ಊಟ ಮಾಡುವಂಥ ಅವಕಾಶ ತಾವು ಕಲ್ಪಿಸಿಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಬಹುಶಃ ಮೊನ್ನೆ ಬೇರೆಯವರು ಕೂಡ ಎಲ್ಲರಿಗೂ ಅದಕ್ಕಾಗಿ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುವಂಥದ್ದು. ಆರೋಗ್ಯವಂತರಾಗಿರೋ ಬೇಕಾ ನಿಮ್ಮ ಮತ್ತು ನಿಮ್ಮ ಮಕ್ಕಳಿಗೆ ನೀವು ಭಾಳಷ್ಟು ಆಲೋಚನೆಯಿಂದ ಊಟಕ್ಕೆ ಸಂಬಂಧಪಟ್ಟಾಗಿರಲಿ, ಆಹಾರ ಪದ್ಧತಿಗೆ ಪಟ್ಟಂತಾಗಿರಲಿ ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಂಡು ಹೋಗುವಂಥ ಅವಕಾಶ ನಿಮ್ಮೆಲ್ಲರದ್ದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾವೆಲ್ಲ PSCಯಲ್ಲಿ ಅಗತ್ಯ ಬಂದರೆ ಫ್ರೀಯಾಗಿ ಟೆಸ್ಟ್ ಮಾಡಲಿಕ್ಕೆ ಫ್ರೀ ಟೆಸ್ಟ್ ಮಾಡ್ತೇವೆ, ಫ್ರೀ ಮದ್ದು ಕೂಡ ಕೊಡ್ತೇವೆ. ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇಟ್ಟಿದ್ದಾರೆ. ಯಾರಿಗಾದ್ರೂ ಸ್ವಲ್ಪ ಮಟ್ಟಿನ ಜ್ವರ ಬಂದೇನೋ ಟೆಸ್ಟ್ ಇಮಿಡಿಯೇಟ್, ಯಾಕಂದರೆ ಈಗ ಏನು ಬರ್ತದೆ ಗೊತ್ತಿಲ್ಲ, H1N1 ಬರ್ತದ, ವೈರಲ್ ಫೀವರ್ ಬರ್ತದೆ, ಕೋವಿಡ್ ಇದೆ, ಡೆಂಗ್ಯೂ ಇದೆ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸೀಸನ್ ಇದೆ. ಮಾವಿನಕಾಯಿ ಸೀಸನ್, ಹಲಸಿನ ಹಣ್ಣಿನ ಸೀಸನ್, ಅಡಿಕೆ, ಈಗ ಅದೇ ಸೀಸನ್. ಈ ರೋಗ ಒಂದೊಂದು ಸೀಸನ್, ಅದು ಇದನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಈ ರೋಗದ ಇದ್ದೇ ಇರ್ತದೆ. ಬರದ ರೀತಿ ನಾವು ಅದನ್ನು ನೋಡ್ಕೊಳ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಆದಷ್ಟು ಬಿಸಿ ನೀರು ಮತ್ತು ಏನು ಜ್ವರ ಬಂದರೆ ತಕ್ಷಣ ಟೆಸ್ಟ್ ಮಾಡಿ. ಎರಡು ಕೆಲಸ ಮಾಡಿದಾಗ್ತದೆ. ಇದು ನಮ್ಮ ಟೆಸ್ಟಿಗೆ ನೀವು ಜ್ವರ ಬಂದಾಗ ನಿಮ್ಮಷ್ಟಕ್ಕೆ ಒಂದು ಗೂಗಲ್ಗೆ ಹೋಗಿ ನೀವು ಲೆಕ್ಕಾಚಾರ ಮಾಡಿ ನೀವೇ ಒಂದು ಮದ್ದು ತೆಕೊಂಡು ಲಾಸ್ಟು ಸೀರಿಯಸ್ ಆದ ನಂತರ ಯಾರನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಳಿಗ್ಗೆ ನಾನು ಅಮೆರಿಕ ಬಂದ ತಕ್ಷಣ ಒಂದು ಮನೆಗೆ ಹೋದೆ, ತೀರಿಯೋದ ಮನೆಗೆ. ಎಷ್ಟೋ ಗರ್ಭ ಶ್ರೀಮಂತರು ಇದರಲ್ಲಿ ಅವ್ರಿಗೆ H1N1 ನನಗೆ ಶಾಕ್ ಆಯಿತು. ಆಯಿತು, ಬೆಂಗಳೂರಿನಲ್ಲಿಗೆ ಬಂದಿದ್ದಾರೆ. ಏಕೆಂದರೆ 4-5 ದಿವಸ ಜ್ವರ ಟೆಸ್ಟೇ ಮಾಡಲಿಲ್ಲ. ಲಾಸ್ಟ್ ಮದುವೆ ಹೆಣ್ಣು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ವೈದ್ಯರಿಗೆ ಅವರ ತಂದೆ ತಾಯಂದರನ್ನೇ ಬಚಾವ್ ಮಾಡಲಿಕ್ಕೆ ಆಗುವುದಿಲ್ಲ ಇದರಲ್ಲಿ. ಆದರೆ ನಾವೆಲ್ಲ ಬಹಳ ಜಾಗೃತೆಯಿಂದ ಇದ್ದು ನೋಡಿಕೊಂಡು ಅವಕಾಶ ಮಾಡಬೇಕು. ಅದಕ್ಕಾಗಿ ಎಲ್ಲ PSCಯಲ್ಲಿ ಕೂಡ ನಾವು ಫ್ರೀ ಟೆಸ್ಟಿಂಗ್, ಫ್ರೀ ಮದ್ದು ಇಟ್ಟಿದ್ದೇವೆ. ನಮ್ಮ ಪರಿಸ್ಥಿತಿ ಏನು, ಜನರು ಹೋಟೆಲ್ಗೆ ಹೋಗಿ ದುಡ್ಡು ಕೊಟ್ಟು ಅರ್ಧ ಗಂಟೆ ಕಾದು ನಿಂತು ತಿನ್ನಲಿಕ್ಕೆ ರೆಡಿ ಟೈಮ್ ಉಂಟು, ಪುರ್ಸೋತುಂಟು. 5 ನಿಮಿಷಕ್ಕೆ ಟೆಸ್ಟ್ ಮಾಡಲಿಕ್ಕೆ ಫ್ರೀಯಾಗಿ ಟೆಸ್ಟ್ ಮಾಡಲಿಕ್ಕೆ ಅವರಿಗೆ ಪುರ್ಸೋತಿಲ್ಲ. ಈ ಪುರ್ಸೋತಿಲ್ಲ, ನಿಮ್ಮ ಆರೋಗ್ಯ ನಾವೆಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ? ಸ್ವಲ್ಪ ಅದನ್ನು ನೋಡಬೇಕಲ್ಲ. 6 ತಿಂಗಳಿಗೊಮ್ಮೆ BP ಉಂಟಾ, ಶುಗರ್ ಉಂಟಾ ಅಂತ ಒಂದು ಫ್ರೀ ಟೆಸ್ಟ್ ಮಾಡಿದ್ರೇನು? ಇಲ್ಲಿ ಕೋಟೆಗಾದರೂ ಇಲ್ಲಿದ್ದಾರೆ, ನಾಟಕಗಳು ಅಲ್ಲಿ ಇದೆ, ಅರ್ಧ ಕಿಲೋಮೀಟರ್ನಲ್ಲಿ. ಆದ ಕಾರಣ ಈ ರೀತಿಯ ಸಮಯ ಮೀಸಲಿಟ್ಟುಕೊಂಡು ನಿಮ್ಮ ಆರೋಗ್ಯ, ನಿಮ್ಮ ಮನೆಯವರ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯ ಬಗ್ಗೆ ವಿಶೇಷವಾದ ಕಾಳಜಿ ಅಂತ ವಹಿಸ್ಕೊಂಡು ಹೋಗುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಸರ್ಕಾರದ ಬೇರೆ ಬೇರೆ ಸವತ್ತು ಯೋಜನೆ ಏನಿದೆಯಾ ದಯವಿಟ್ಟು ಅದಕ್ಕೆ ಅರ್ಜಿ ಹಾಕಿ ನಾವು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಾವು ಇವತ್ತು
ಮಾಡ್ತೇವೆ. ಆ ಜನಸಂಪರ್ಕ ಸಭೆಯಲ್ಲಿ ಬಹುತೇಕ ಇನ್ನಷ್ಟೇನೆಲ್ಲ ಸವಲತ್ತೆಲ್ಲ ಕೊಡಲಿಕ್ಕಿದೆ ಆ ಎಲ್ಲ ಯೋಜನೆ ಹಮ್ಮಿಕೊಳ್ಳೋ ಅವಕಾಶ ಮಾಡ್ತೇವೆ. ಈಗ ಗ್ಯಾರಂಟಿ ಸ್ಕೀಮ್ ಇದೆಲ್ಲ ಆಗಿದೆಯಾ? ಗೃಹ ಜ್ಯೋತಿದೆಲ್ಲ ಸೇರಿಸಿದ್ದಾರಾ? ಗೃಹ ಜ್ಯೋತಿ ಫಾರ್ಮ್ ನಾನು ಅದನ್ನು ಹೇಳಿದೆ, SIR ಹೋದಾಗ ಮನೆಗೆ 10 ಸಲ ಹೋಗಬೇಕು. ಗೃಹ ಜ್ಯೋತಿಗೆ ಬೇಗ ಬಂದು ಮಾಡಿದ್ದಾರೆ, ಇಲ್ಲಿ ಕಟ್ಟಾಗ್ತದಲ್ಲ ಕರೆಂಟ್ ಇಲ್ಲಿ. SIR ನಾಳೆ ನೋಡುವ, ನಾಡಿದ್ದು ನೋಡುವ, ಅರ್ಜೆಂಟ್ ಏನಂತ ಹೇಳಿ ಗೃಹ ಜ್ಯೋತಿಗೆ ಬಂದು ಕಾದು ಕೂತ್ಕೊಂಡು ಗೃಹ ಜ್ಯೋತಿ ಎಷ್ಟು ಇಂಪಾರ್ಟೆಂಟ್ ಇದೆ, SIR ಕೂಡ ಅಷ್ಟೇ ಇಂಪಾರ್ಟೆಂಟ್. ಮನುಷ್ಯನ ಜೀವನದಲ್ಲಿ ಸಮಾನತೆಯಿಂದ ಏನಾದರೂ ಇರುವುದಾದರೆ ಅತ್ಯಂತ ಶ್ರೀಮಂತನಿಗೆ ಕೂಡ ಒಂದೇ ಹಕ್ಕು, ಅತ್ಯಂತ ಕಡು ಬಡವನಿಗೆ ಕೂಡ ಒಂದೇ ರೀತಿಯ ಸಮಾನತೆಯಲ್ಲಿ ಇರುವಂಥ ಏನಾದರೂ ಒಂದು ವಿಚಾರ ಇದ್ದರೆ ಅದು ಮತದಾನ ಮಾತ್ರ. ಬೇರೆಲ್ಲ ಕಡೆ ಸಮಾಧಾನ ಇಲ್ಲ, ಎಲ್ಲ ಕೂಡ ಒಬ್ಬ 2 ಇದ್ರೆ 3 4 ಇರ್ತದೆ. ಮತ ಮಾತ್ರ ಅದು ಅತ್ಯಂತ ಬಡವನಿಗೆ ಕೂಡ ಒಂದೇ ಇರುವಂಥದ್ದು, ಅತ್ಯಂತ ಶ್ರೀಮಂತರಿಗೂ ಕೂಡ ಒಂದೇ ಇರುವಂಥದ್ದು. ಅದನ್ನು SIR ಕೂಡ ಬಗ್ಗೆ ಕಾಳಜಿ ತಾವತ್ತು ವಹಿಸಿಕೊಂಡು ಅದನ್ನು ಬಹುಶಃ ತಾವು ಇವತ್ತು ನಿಮ್ಮ ಹೆಸರು ಇದೆ ಅಂತ ಖಾತ್ರಿ ಪಡೆದ ಜವಾಬ್ದಾರಿ ನಿಮಗೆ. ಯಾಕೆ ಮುಂದೆ ಏನೆಲ್ಲ ಕಾನೂನು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾಳೆ ಹೇಳ್ಬೋದು ಓಟ್ ಇಲ್ಲದವನೇ ಇದೇ ಇಲ್ಲ, ಅದು ನಿಮ್ಮ ಗೃಹ ಜ್ಯೋತಿ ಇಲ್ಲ, ಗ್ಯಾರಂಟಿ ಸ್ಕೀಮ್ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಆದ ಕಾರಣ ಅದು ನಾನು ನೆಕ್ಸ್ಟ್ ನೋಡ್ತೇನೆ ಅಂತಲ್ಲ, ಫಸ್ಟ್ ಅದು ನಮ್ಮ ಮೊದಲ ಆದ್ಯತೆ. ತಾವೆಲ್ಲ ಮಾಡಿದ್ದೀರಿ, ಇನ್ನೂ ಕೂಡ ಅದನ್ನು ನೋಡಿಕೊಂಡು ಸೇರಿಸಿಕೊಂಡು ನಿಮ್ಮ ಮನೆಯವರು ಸೇರದಿದ್ದರೆ ಅದು ಸೇರಿಸುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಿ. ಬೇರೆ ಯಾವುದೇ ವಿಚಾರ ಇದ್ದರೂ ಕೂಡ ದಯವಿಟ್ಟು ನನ್ನ ಗಮನಕ್ಕೆ ತರುವಂಥ ಕೆಲಸ ಮಾಡಿ. ಈಗಾಗಲೇ ಏನೆಲ್ಲ ರಸ್ತೆ ಎಲ್ಲೆಲ್ಲ ಆಗಬೇಕಾ ಸಾಧಾರಣ ಎಲ್ಲ ಕಡೆ ನಾವು ಹೇಳಿದ ರೀತಿ ಎಲ್ಲ ಕಡೆ ರಸ್ತೆ ಆಗಿದೆ, ಇನ್ನೂ ಕೂಡ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದೇವೆ. ಕರೆಂಟ್ ಇನ್ನು 30 ವರ್ಷ ಆದರೂ ಕೂಡ ನಿಮ್ಮ ಮಕ್ಕಳು ಎಷ್ಟು ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಇವತ್ತು ಬೇರೆ ಬೇರೆ ಸಮಸ್ಯೆ ಬಂದರೂ ಕೂಡ ಬೇಕಾದಷ್ಟು ಕರೆಂಟಿನ ವ್ಯವಸ್ಥೆ ಒದಗ್ತಾ ಇದೆ. ಕುಡಿಯೋ ನೀರು ನಾವೇನು ಹೇಳಿದ್ದೇವೆ 24 ಗಂಟೆ ಕುಡಿಯೋ ನೀರು ಎಲ್ಲ ನಿಮ್ಮ ಮನೆಗೆ ಪೈಪ್ಲೈನ್ ಕನೆಕ್ಷನ್ ಈಗಾಗಲೇ ಇವತ್ತು ಫ್ರೀಯಾಗಿ 1 ನಯ ಪೈಸೆ ತಾವು ಕೊಡದೆ ನಿಮ್ಮ ಮನೆಗೆ ಬಂದು ಪೈಪ್ಲೈನ್ ಹಾಕಿಕೊಂಡು ಎಲ್ಲ ಬಂದಿದೆಯಾ? ಮೀಟ್ರ್ ಹಾಕಿದ್ದಾರಾ? ಸೊ ಇನ್ನು ಎಲ್ಲಿ ಆಗಲಿಲ್ಲ ಅಲ್ಲಿ ಕೆಲಸ ಇವತ್ತು ಆಗ್ತಾ ಇವತ್ತು ಬರ್ತದೆ. ಅಂದರೆ ಒಂದು ಕಡೆಯಿಂದ ಕೆಲಸ ಇವತ್ತು ಆಗ್ತಾ ಇರೋದು. ಸೊ ಒಂದು 6 ತಿಂಗಳು 7 ತಿಂಗಳಲ್ಲಿ ಎಲ್ಲ ಕೆಲಸಗಳು ಕೂಡ ಪೂರ್ತಿಗೊಳಿಸುವ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಇದೆಲ್ಲ ಸವಲತ್ತು ತಾವು ಪಡುವಂಥ ಅವಕಾಶ ಇವತ್ತು ನಿಮ್ಮಿಂದ ಆಗಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯತೆ ನಾನು ಇವತ್ತು ಸಲ್ಲಿಸಿಕೊಂಡು, ಬೇರೆ ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಬಹುಶಃ ಇವತ್ತು ನಮ್ಮ ಕಚೇರಿಗೆ ಸಂಪರ್ಕಿಸಿ ಅಲ್ಲಿಂದ ನಮ್ಮ ಸಹಕಾರ ಪಡ್ಕೊಳ್ಬೋದು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಇಲ್ಲಿ ಬಂದವರಲ್ಲಿ ಎಲ್ಲಾದರೂ ಕೂಡ ನಿಮ್ಮ ಮಕ್ಕಳು, ಅದು ಗಂಡು ಮಗ ಇರಲಿ ಹೆಣ್ಮಕ್ಳು ಇರಲಿ, ಉತ್ತಮವಾಗಿ ಮಾರ್ಕ್ ಪಡೆದುಕೊಂಡು PUC ಮತ್ತು ಕಾಲೇಜಿಗೆ ಹೋಗದವರು ಯಾರು ಮನೆಯಲ್ಲಿ ಬಾಕಿಯಾಗಿದ್ದಾರೆ? ಇಲ್ಲಿ ಬಂದವರಲ್ಲಿ ಉತ್ತಮವಾದ ಮಾರ್ಕ್ ಪಡೆದು ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಮನೆಯಲ್ಲಿ ಬಾಕಿಯಾದವ್ರು ಯಾರಾದರೂ ಇದ್ದಾರಾ? ಸೇರದವರು? ಗುಡ್. ಆದ ಕಾರಣ ಅಂಥದ್ದು ಯಾರು ನಿಮ್ಮ ನೆರಕಲ್ಲಿದ್ದರೆ ದಯವಿಟ್ಟು ಗುರುತಿಸಿ ನಮ್ಮ ಗಮನಕ್ಕೆ ತನ್ನಿ, ಅವರಿಗೆ ಸಹಕಾರ ಮಾಡಿ ಎಲ್ಲದೊಂದು ಕಡೆ ಸೇರಿಸುವಂಥ ಕೆಲಸ ನಾವೆಲ್ಲ ಸೇರಿ ಇವತ್ತು ಮಾಡುವ ಜವಾಬ್ದಾರಿ ಅದು ನಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ. ನಾನು ಮೊನ್ನೆ ಹೇಳಿದ ನಂತರ 4 ಜನ ಬಂದರು, ನೀವು ನಂಬಲಿಕ್ಕಿಲ್ಲ. ಒಬ್ಬರು 450 ಮಾರ್ಕ್, ಇನ್ನು ಹುಡುಗಿ 550 ಮಾರ್ಕ್. ತಾಯಿ ಮತ್ತು ಬೇರೆ ಯಾರೂ ಇಲ್ಲ, ಅವಳು ಕಲಿಬೇಕು, ತಾಯಿಗೇನು ಗೊತ್ತಿಲ್ಲ, ತಂದೆ ಇಲ್ಲ. ಬಂದೀಗ ಬೇರೆ ಬೇರೆ ಕಡೆ ಇವತ್ತು ಅವರು ಬೇರೆ ಬೇರೆ ಕೋರ್ಸಿಗೆ ಇವತ್ತು ಸೇರಿದ್ದಾರೆ. 3 ವರ್ಷ ಕಲಿತಾರೆ, ತದನಂತರ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯ. ನಮ್ಮ ಬಶೀರ್ ಇಲ್ಲಿ, ಬಶೀರ್ ಮಾಡೋರು ನೀಲ್ಲ ಎಲ್ಲಿದ್ದಾನೆ ಪಾಪ? ಅವನ ಮಗಳು ಕೂಡ ಮಗಳಿಗೆ ಫೋರ್ಸ್ ಮಾಡಿ ಕಲಿಸಿದ್ದು. ಈಗ ಇಂಗ್ಲೆಂಡಲ್ಲಿ ಕಲಿತಿದ್ದಾಳೆ ಅವಳು, ಇಂಗ್ಲೆಂಡಲ್ಲಿ ಈಗ ಇದರಲ್ಲಿ. ಎಷ್ಟೋ ಇವತ್ತು ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಹಾಗಾಗಿ ಬಹುಶಃ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ಈಗಲೇ ತಡವಾಗಿದೆ, ಆ ಸವಲತ್ತು ತಾವು ತಗೊಂಡು ಹೋಗೋ ಅವಕಾಶ ತಾವು ಎಲ್ಲಿ ಕೊಡ್ತಿದ್ರೆ ಇಲ್ಲೇ ಕೊಡ್ತೀರಾ ಎಲ್ಲರಿಗೆ? ಅದು ಲೈನಲ್ಲಿ ಒಬ್ಬೊಬ್ಬರೇ ಬನ್ನಿ ದಯವಿಟ್ಟು. ನನ್ನಲ್ಲಿ ಮಾತಾಡಲಿಕ್ಕೆ ತುಂಬ ಜನ ಬಂದವರಿದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ. ಏನು ಸವಲತ್ತು ಇವತ್ತಿದೆಯಾ ಅದನ್ನು ತಗೊಂಡು ಅವ್ರು ತಗೊಂಡು ಹೋದ ನಂತರ ಮತ್ತೆ ನಾವು ಮಾತಾಡುವ. ಇದು ಇಂಡತ್ತೆ ಬ್ಯಾರಿ ಸುದ್ದಿ. ಇಂಗನೆ ನಂಗೆ ಮುನ್ನಲ್ಗೂ ಬ್ಯಾರಿ ಸುದ್ದಿ ಕೊಂಡು ಅತ್ತರ ನೋಕೆಂಡಿಕ್ಕರು ಪೊಸಕರು.